ಇದು ರಾಜ್ಯದ ಎರಡನೇ ಅತಿ ಎತ್ತರದ ಹಾಗೂ ಜಿಲ್ಲೆಯಲ್ಲೇ ಅತಿ ಎತ್ತರದ ಧ್ವಜಸ್ತಂಭದಲ್ಲಿ ಹಾರಾಡುತ್ತಿರುವ ರಾಷ್ಟ್ರಧ್ವಜ ಎಂಬ ಹೆಗ್ಗಳಿಕೆ ಗಳಿಸಿದೆ. ಸೆಪ್ಟೆಂಬರ್ 19ರಂದು ಸಂಸದ ಬ್ರಿಜೇಶ್ ಚೌಟ ಹಾಗೂ ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಅಂದಿನ ಮೇಯರ್ ಸುಧೀರ್ ಕುಮಾರ್ ಅವರು ಇದರ ಲೋಕಾರ್ಪಣೆ ಮಾಡಿದ್ದಾರೆ. ರಾಷ್ಟ್ರ ಗೌರವವನ್ನು ಎತ್ತಿ ಹಿಡಿಯಲು ದೇಶದೆಲ್ಲೆಡೆ ಇಂತಹ ಬೃಹತ್ ಧ್ವಜಸ್ತಂಭಗಳನ್ನು ನಿರ್ಮಿಸಿ ರಾಷ್ಟ್ರಧ್ವಜ ಹಾರಿಸಲಾಗಿದೆ. ಆದರೆ ಕದ್ರಿಪಾಕ್ನಲ್ಲಿ ಈ ಧ್ವಜಸ್ತಂಭದಲ್ಲಿ ಧ್ವಜ ಹಾರಲು ಆರಂಭಿಸಿದ ಬಳಿಕ ಯಾರೂ ಇದರ ತಲೆ ಎತ್ತಿ ನೋಡಿಲ್ಲ. ಹೀಗಾಗಿ ರಾಷ್ಟ್ರಧ್ವಜ ಹರಿದು ಹೋಗಿದ್ದರೂ ಯಾವೊಬ್ಬ ಜನಪ್ರತಿನಿಧಿ ಹಾಗೂ ಅಧಿಕಾರಿ ಇದನ್ನ ಬದಲಾಯಿಸುವ ಗೋಜಿಗೆ ಹೋಗಿಲ್ಲ. ರಾಷ್ಟ್ರಧ್ವಜಕ್ಕೆ ಅದರದೇ ಆದ ನೀತಿ ನಿಯಮಗಳಿದ್ದು ಅದನ್ನ ಪಾಲಿಸಬೇಕಾಗಿರುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆದರೆ ಇದು ಪಾಲಿಕೆ ಮಾಡಬೇಕಾದ ಕೆಲಸವಾಗಿದ್ದು ಅದು ಸುಮ್ಮನೆ ಕುಳಿತಿದೆ. ಇದು ಸಾಕಷ್ಟು ಜನರ ದೇಶ ಪ್ರೇಮಕ್ಕೆ ಧಕ್ಕೆ ತಂದಿದ್ದು ತಕ್ಷಣವೇ ಇದನ್ನ ಗೌರವದಿಂದ ಇಳಿಸಬೇಕು ಎಂದು ಜನರು ಆಗ್ರಹಿಸಿದ್ದಾರೆ.